Let's put our hands together for Dr. P. Manjappa and let's hear few words from him. Sir, please. ಪ್ರಪ್ರಥಮವಾಗಿ ವಿದ್ಯಾವಾರಧಿ ಸರಸ್ವತಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಇವತ್ತಿನ ಈ ಫೌಂಡರ್ಸ್ ಡೇಯಲ್ಲಿ ನೆನೆಸ್ಕೊಳ್ಬೇಕಾದಂಥ ಅಮ್ಮೆಂಬಳ ಸುಬ್ಬರಾಯರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಹಿರಿಯರು ಜ್ಞಾನವೃದ್ಧರು ಆದಂಥ ದಯಾನಂದ ಪೈಗಳೇ ಮತ್ತು ವೇದಿಕೆಯಲ್ಲಿ ದಯಾನಂದ ಪೈ ದಂಪತಿಗಳೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಹಿರಿಯ ಜ್ಞಾನವೃದ್ಧರುಗಳೇ, ಎಲ್ರಿಗೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೀನಿ. ಹಾಗೆ ಮುಂಭಾಗದಲ್ಲಿ ಕೂತಂಥ ಎಲ್ಲ ಹಿರಿಯ ಕಿರಿಯ ಬಂಧು ಭಗಿನಿಯರಿಗೆ ಪ್ರಣಾಮವನ್ನು ಮಾಡ್ತಾ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ದಯಾನಂದ ಪೈಗಳು ಹಾಗೂ ಈ ಒಂದು ಕಾರ್ಯಕ್ರಮದ ಪ್ರೇರಕ ಶಕ್ತಿಯಾಗಿ ನಿಂತುಕೊಂಡು ಇಡೀ GSP ಸಮಾಜಕ್ಕೆ ಒಂದು ಪ್ರೇರಕ ಶಕ್ತಿಯಾಗಿದ್ದಾರೆ. ಅವರ ಜೊತೆ ಇವತ್ತು ನನಗೆ ತುಂಬ ಸಂತೋಷ ಏನೆಂದರೆ ಅಮ್ಮೆಂಬಳ ಸುಬ್ಬರಾಯರ ಈ ಒಂದು ಫೌಂಡರ್ಸ್ ಡೇ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದೇ ದೊಡ್ಡ ಪುಣ್ಯ ಅಂತ ನಾನಂತೂ ಭಾವಿಸಿದ್ದೇನೆ. ಯಾಕೆಂದರೆ ಅಮ್ಮೆಂಬಳ ಸುಬ್ಬರಾಯರ ವಿಚಾರವಾಗಿ ಹೇಳಬೇಕಾದ್ರೆ ದಿನಗಳೇ ಬೇಕು. ಅಷ್ಟೊಂದು ದೊಡ್ಡ ದಾರ್ಶನಿಕ. ಅಂದಿನ ಕಾಲದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇರುವಂಥ ಸಂದರ್ಭಗಳಲ್ಲಿ ಆ ಸಂದರ್ಭದಲ್ಲಿ ಮಹಿಳೆಯರ ಶಿಕ್ಷಣದ ಅಗತ್ಯತೆಯನ್ನು ತಿಳಿದು ಕೆನರಾ ಗರ್ಲ್ಸ್ ಹೈಸ್ಕೂಲ್ ಹಾಗೂ ಕೆನರಾ ಬ್ಯಾಂಕ್ ಇದನ್ನೆಲ್ಲ ಸ್ಥಾಪನೆ ಮಾಡುವಂಥ ಈ ದಾರ್ಶನಿಕ ವ್ಯವಸ್ಥೆಯಲ್ಲಿರುವಂಥವರಿಗೆ ಎಲ್ರಿಗೂ ಆ ಯೋಗಗಳು ಬರಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಂದೆ ತಾಯಿಗಳು ಜನ್ಮ ಕೊಡ್ತಾರೆ. ಆದರೆ ಇಂಥ ಜನಪರವಾದಂಥ ಸಮಾಜಮುಖಿಯಾದಂಥ ವಿಚಾರಗಳಲ್ಲಿ ಭಾಗವಹಿಸುವಂಥ ಪ್ರೇರಕ ಶಕ್ತಿಯಾಗಿ ದೇವರು ಕೆಲವರಿಗೆ ಮಾತ್ರ ಈ ಶಕ್ತಿಯನ್ನು ಕೊಟ್ಟಿರ್ತಾರೆ. ಅಂಥವರಲ್ಲಿ ಅಮ್ಮೆಂಬಳ ಸುಬ್ಬರಾಯ ಪೈಗಳು ಒಬ್ಬರು. ಅವರ ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಭಾಗವಹಿಸಿದೆ, ನಾವೊಂದು ಧನ್ಯರು ಅಂತ ನಾನಂತೂ ಭಾವಿಸಿದ್ದೇನೆ. ಏಕೆಂದರೆ ಲಕ್ಷಾಂತರ ಜನಕ್ಕೆ ಸುಮಾರು 9,700 ಚಿಲ್ಲರೆ ಬ್ರಾಂಚಸ್ಸನ್ನೇ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಉದ್ಯೋಗದ ಒಂದು ಅವಕಾಶವನ್ನು ಕೊಟ್ಟರು ಅಂತ ನಾವು ಚಿಂತನೆ ಮಾಡಬೇಕು. ಇವತ್ತಿನ ಈ ನಮ್ಮ ಈ ಯುಗದಲ್ಲಿ ಈಗ ಸರ್ಕಾರಗಳು ಮಾಡುವಂಥ ಕೆಲಸಕ್ಕಿಂತ ಹೆಚ್ಚಿನ ವಿಚಾರದಲ್ಲಿ ಅಮ್ಮೆಂಬಳ ಸುಬ್ಬರಾಯ ಪೈಗಳು ಯೋಚನೆಯನ್ನು ಅಂದು ಮಾಡಿದರು. ನಿಜವಾಗಲೂ ಆ ಪೂಜ್ಯನಿಗೆ ನಾವೆಲ್ಲರೂ ಒಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಇಂಥ ಅಮ್ಮೆಂಬಳ ಸುಬ್ಬರಾಯ ಪೈಗಳು ಇನ್ನಷ್ಟು ಜನ್ಮ ತಾಳಬೇಕಾಗಿದೆ. ಈಗಲೂ ಸ್ಟೇಜಲ್ಲಿ ತುಂಬ ಜನ ಇದ್ದಾರೆ. ನಮ್ಮ ದಯಾನಂದ ಪೈಗಳು ಬೆಂಗಳೂರು ಇಡೀ ಕರ್ನಾಟಕಕ್ಕೆ ನಮ್ಮ ಒಂದು ಸೆಲೆಬ್ರಿಟಿಯಾಗಿ ಇವತ್ತು ನಮ್ಮ ಮುಂದೆ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ಪೈಗಳ ಬಗ್ಗೆನೂ ಈಗಾಗಲೇ ಬೇಕಾದಷ್ಟು ಅವರು ಎಜುಕೇಷನಲ್ಲಿದ್ದಾರೆ, ಹಾಗೆ ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿದ್ದಾರೆ. ಬೇರೆ ಬೇರೆ ವಿಚಾರಗಳಲ್ಲಿ ಸಮಾಜಮುಖಿಯಾದಂಥ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡವರಲ್ಲಿ ನಮ್ಮ ಊರಿನಲ್ಲಿ ನಿಮ್ಮ GSP ಸಮಾಜಕ್ಕೆ ಅಗ್ರಗಣ್ಯವಾದಂಥ ಒಂದು ಪಾಲಿದೆ. ಸಿಂಹಪಾಲು ಇದ್ದರೆ ಉದ್ಯೋಗ ಸೃಷ್ಟಿಯಲ್ಲಿ ಎಲ್ಲದರಲ್ಲೂ ಸಿಂಹಪಾಲಿದ್ದರೆ GSP ಸಮಾಜ ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕೆಂದರೆ ನಮ್ಮೆಲ್ಲ ಓದುವಂಥ ಸಂದರ್ಭದಲ್ಲಿ ನಮ್ಮೂರಲ್ಲಿ ರಾಮದಾಸ್ ಮಲ್ಯ, ಜನಾರ್ದನ್ ಕಾಮತ್, ಬೇಕಾದಷ್ಟು ಜನ ನನ್ನ ಮಿತ್ರರುಗಳು ಅವರೆಲ್ಲರ ಜೊತೆಗಳೇ ಕೂಡಿರೋದ್ರಿಂದ ನಮ್ಮದು ಒಂದಿಷ್ಟು ಜ್ಞಾನಗಳು ವೃದ್ಧಿಯಾಗಿದೆ. ಖಂಡಿತ. ಈಗ ಇವತ್ತು ನಾನು ಹೇಳಬೇಕಂದ್ರೆ ಇವತ್ತು ಮಂಗಳೂರಿನ ಆ ಸೊಗಸು ನಿಮ್ಮ ಸಮಾಜದ ದೊಡ್ಡ ಒಂದು ಸಿಂಹಪಾಲಿದೆ. ಇವತ್ತು ನನಗೊಂದು ಕತೆ ನೆನಪಾಗ್ತದೆ. ರಾಮದಾಸ್ ಮಲ್ಯರು MP ಆಗಿದ್ದರು. ದಯಾನಂದ ಪೈಗಳಿಗೆ ಮೋಸ್ಟ್ಲಿ ಮೆಡ್ರಾಸ್ ಗೌರ್ಮೆಂಟ್ ಆ ಸಂದರ್ಭದಲ್ಲಿ ಅಂದರೆ ಎಷ್ಟು ಬುದ್ಧಿವಂತಿಕೆ ಇತ್ತು ಅವರಲ್ಲಿ ಅಂದರೆ ರಾಮದಾಸ್ ಪೈಗಳು. ಇವತ್ತು ಮಂಗಳೂರಲ್ಲಿ ಹಾರ್ಬರ್ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ರಾಮದಾಸ್ ಪೈಗಳು. ಇಲ್ಲದಿದ್ದರೆ ಅದು ಮಣಿಪಾಲಕ್ಕೆ ಹೋಗೋದು. ಆವಾಗ ಇವರು MP ಆಗಿದ್ದರು. ಅಲ್ಲಿಂದ ಮಾತಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟಿಂದ ತಂದು ಅಲ್ಲಿಗೆ, ಇಲ್ಲದಿದ್ದರೆ ಮಣಿಪಾಲ ಪೈಗಳು ಅಲ್ಲಿಗೆ ತಗೊಂಡು ಹೋಗಬೇಕು ಅಂತ ಇದ್ದರು. ಅದು ರಾಮದಾಸ್ ಮಲ್ಯರ ಕೊಡುಗೆ. ರಾಮದಾಸ್ ಮಲ್ಯರು ಎಷ್ಟು ಬುದ್ಧಿವಂತರಂದರೆ ನನಗೊಂದು ಕತೆ ನೆನಪಾಗುತ್ತೆ. ಆವಾಗ ರಾಮದಾಸ್ ಮಲ್ಯರು ಮೆಡ್ರಾಸ್ನಿಂದ MP, ಕಾಮರಾಜರು ಚೀಫ್ ಮಿನಿಸ್ಟರು.
ಆಲ್ ಇಂಡಿಯಾ ಕಾಂಗ್ರೆಸ್ಸಲ್ಲಿ ಇದ್ದಿದ್ದು ಅಬ್ದುಲ್ ಕಲಾಂ ಆಜಾದ್, ಅವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು. ಅಲ್ಲಿ ಮೆಡ್ರಾಸಲ್ಲಿ ಇಲೆಕ್ಷನ್, ಆ ಇಲೆಕ್ಷನ್ ಟೈಮಲ್ಲಿ ರಾಮದಾಸ್ ಮಲ್ಯರದ್ದು ಹೇಗೆ ಅಂದರೆ, ಅವರು ಪಬ್ಲಿಕ್ ಸ್ಪೀಚು ಅಥವಾ ಏನೂ ಮಾಡೋದಿಲ್ಲ, ಏನಿದ್ರು ಹಿನ್ನೆಲೆಯಿಂದ ಎಲ್ಲ ಕೆಲಸವನ್ನು ಮಾಡ್ತಾರೆ ಅವರು. ಇಲ್ಲಿ ಇಲೆಕ್ಷನ್ ಸೀಟ್ ಹಂಚುವಂಥ ಕೆಲಸದ ಸಂದರ್ಭ ಬಂದಾಗ ಅಲ್ಲಿ ಅಬ್ದುಲ್ ಕಲಾಂ ಆಜಾದ್ ಹೇಳಿದಂತೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟಿಗೆ ಕೊಡಬೇಕು ಅಂತ. ಈ ಸಂದರ್ಭದಲ್ಲಿ ಕಾಮರಾಜರಿಗೆ ಮುಸ್ಲಿಂ ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಟ್ ರಾಮದಾಸ್ ಮಲ್ಯರು ಅತ್ತ ಎ ಐ ಸಿ ಸಿನೂ ಪ್ಲೇಸ್ ಮಾಡಬೇಕು, ಇತ್ತ ಕಾಮರಾಜರನ್ನು ಪ್ಲೇಸ್ ಮಾಡಬೇಕು. ಇಂಥ ಕೆಲಸದಲ್ಲಿ ಆ ಚಾಣಕ್ಯನ ವ್ಯವಸ್ಥೆಯಲ್ಲಿ ರಾಮದಾಸ್ ಮಲ್ಯರು ಇದ್ದರು. ಆವಾಗ ಇವ್ರು ಏನು ಮಾಡಿದ್ರಂತೆ, ಇದು ಅವರ ಬುಕ್ಕಲ್ಲಿ ಬಂದಿರೋದು, ನಾನು ಓದಿರೋದು. ರಾಮದಾಸ್ ಮಲ್ಯರು ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟನ್ನ ಇಲ್ಲಿಂದ ಹಾಕ್ಕೊಂಡು ಹೋಗಿದ್ದಾರೆ. ಕಾಮರಾಜರು ಅದಕ್ಕೆ ವಿರೋಧ ಮಾಡಿದರಂತೆ. ನೀವು ಸ್ವಲ್ಪ ಸುಮ್ಮನೆ ಇರಿ, ಇದನ್ನು ನಾನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಇಲ್ಲಿಂದ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಮಾಡ್ಕೊಂಡು ಹೋದರು, ಅದನ್ನು ಅಬ್ದುಲ್ ಕಲಾಂ ಆಜಾದ್ ಅವರು ಅಪ್ರೂವ್ ಮಾಡಿದರಂತೆ. ಇಲ್ಲಿ ಸೀಟ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಡಿಸ್ಟ್ರಿಬ್ಯೂಷನ್ ಆಗಾಗ ಕಾಮರಾಜಲ್ಲಿ ಹೇಗೆ ಕೊಡ್ತೀಯ, ಅದು ನಾನು ಹಾಕೋದು ಬೇಡ ಅಂತ ಹೇಳಿದೆ, ಪುನಃ ಅದನ್ನು ಹಾಕ್ಕೊಂಡು ಅಪ್ರೂವಲ್ ಬೇರೆ ಮಾಡ್ಕೊಂಡು ಬಂದಿದ್ಯಾ ಅಂತ. ಆ ಸಂದರ್ಭದಲ್ಲಿ ರಾಮದಾಸ್ ಮಲ್ಯರು ನಕ್ಕು ಬಿಟ್ಟು ಹೇಳಿದ್ರಂತೆ, ಏನು ಯೋಚನೆ ಮಾಡಬೇಡಿ, ಆ ಮುಸ್ಲಿಂ ಕ್ಯಾಂಡಿಡೇಟ್ ಇಲ್ಲ, ಈಸ್ ಡೈಡ್ ಅಂತ. ಆ ಕ್ಯಾಂಡಿಡೇಟಿನಲ್ಲಿ ಅಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲಿ ಕ್ಯಾಂಡಿಡೇಟ್ ಇಲ್ಲ, ಅಲ್ಲಿಗೆ ಹಿಂದೂ ಕ್ಯಾಂಡಿಡೇಟನ್ನು ಇಂಡಕ್ಟ್ ಮಾಡಿದರು. ಯಾಕೆಂದರೆ ರಾಮದಾಸ್ ಮಲ್ಯರು ಅಷ್ಟು ಪ್ರಜ್ಞಾವಂತರು. ಆ ರಾಜಕೀಯ ಚಾಣಕ್ಯತನ, ಅವರ ಕಾಂಟ್ರಿಬ್ಯೂಷನ್ ಇವತ್ತು ಹಾರ್ಬರ್ ಮಂಗಳೂರಿಗೆ ಬಂದಿದೆ ಅಂದರೆ ಅವರ ಚಾಣಕ್ಯತನದ ಕೊಡುಗೆ ಅದು. ನಾವೆಲ್ಲ ಒಂದು ಹ್ಯಾಟ್ಸಪ್ ಹೇಳ್ಬೇಕಾ ಬೇಡ ರಾಮದಾಸ್ ಮಲ್ಯರಿಗೆ. ಹಾಗೆ ಅಮ್ಮೆಂಬಳ ಬಾಳಪ್ಪ ಅವರು, ಅಮ್ಮೆಂಬಳ ನಮ್ಮ ಸುಬ್ರಾಯ ಪೈಗಳ ಬಗ್ಗೆನೂ ಹೇಳುವುದು ದಿನಗಟ್ಟಲೆ ಹೇಳ್ಬೋದು. ಈಗ ಅವರು ಎಜುಕೇಷನ್ಗೆ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದ್ದು ಇವತ್ತು ಕೆನರಾ ಹೈಸ್ಕೂಲ್, ಅದೊಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಮಂಗಳೂರಲ್ಲಿ ಹೊರಹೊಮ್ಮಿದೆ. ಇವತ್ತು ಬೆಂಗಳೂರಲ್ಲಿ ನಮ್ಮ ದಯಾನಂದ ಪೈಗಳು BMS ಅದಕ್ಕೆ ಚೇರ್ಮನ್ ಆಗಿದ್ದಾರೆ. ವಿದ್ಯಾಶಿಲ್ಪ ಇನ್ನೂ ಎಷ್ಟೋ ವ್ಯವಸ್ಥೆಗಳಿಗೆ ಅವರು ಚೇರ್ಮನ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಸರ್, ಖಂಡಿತವಾಗಲೂ ನಿಮ್ಮ ಒಂದು ಆ ದಾರ್ಶನಿಕತೆ ಇಡೀ ಬೆಂಗಳೂರು ಮಹಾನಗರ ಮತ್ತು ಕರ್ನಾಟಕ ನಾವೆಲ್ಲರ ಹೆಮ್ಮೆಯಿಂದ ಇದ್ದೀವಿ. ಏನು ಸುಬ್ಬರಾಯ ಪೈಗಳ ಆ ಸಂಸ್ಥಾಪಕರ ದಿನಾಚರಣೆ ತಾವುಗಳು ಇದ್ದೀರಿ. ಬಟ್ ಇನ್ನೊಂದು ನಮ್ಮ ಒಂದು ಬೇಡಿಕೆ ಇದೆ ನಿಮಗೆ. ನೀವು ಬೆಂಗಳೂರಲ್ಲಿ ಒಂದು ಖಂಡಿತ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯನ್ನು ಮಾಡುವಂಥ ಯೋಗ ನಿಮಗೆ ಖಂಡಿತ ಇದೆ. ಯಾಕೆಂದರೆ ಎಲ್ಲನೂ ನೀವು ಕೈ ಹಾಕಿದ್ದೀರಿ, ನೀವು ಕೈ ಹಾಕದಂಥ ಕ್ಷೇತ್ರಗಳು ಇಲ್ಲ. ಇದು ನಿಮ್ಮ ಇಡೀ ಸಮಾಜದ ಮತ್ತು ನಮ್ಮೆಲ್ಲರ ಒಂದು ಅನಿಸಿಕೆ ಇದೆ. ಯಾಕೆಂದರೆ ನೀವು ಕೈ ಹಾಕಿದರೆ ಅದು ಖಂಡಿತ ಸುಸಜ್ಜಿತವಾಗಿ ಆಗ್ತದೆ. ನೀವು ಮನಸ್ಸು ಮಾತ್ರ ಕೊಡಬೇಕಷ್ಟೇ, ಬೇರೆ ಎಲ್ಲ ಸಮಾಜ ನಿಮ್ಮ ಜೊತೆಗೆ ಇದೆ. ಈ ದೊಡ್ಡ ಕೈಂಕರ್ಯವನ್ನು ಮಾಡಿದ್ದಾದರೆ, ಯಾಕೆಂದರೆ ಇವತ್ತು ದಯಾನಂದ ಪೈಗಳದ್ದು ಇನ್ನೂ ಬುಕ್ಕುಗಳು ಬರಲಿಕ್ಕಿದೆ. ನಿಮ್ಮಷ್ಟು ಸಾಧನೆ ಮಾಡಲಿಕ್ಕೆ ನೀವು ದಂಪತಿಗಳು ಇಬ್ಬರು ಕೂತ್ಕೊಂಡು ಇದನ್ನು ಚಿಂತನೆ ಮಾಡಿದರೆ ಈ ಕಾರ್ಯಕ್ರಮ ಇನ್ನೊಂದು 2 ವರ್ಷಗಳಲ್ಲಿ ಖಂಡಿತ ಆಗುವುದು ಖಂಡಿತ ಸತ್ಯ ಅದು. ಆದರೆ ಯಾಕೆಂದರೆ ನೀವೆಲ್ಲದರಲ್ಲೂ ಕೈ ಹಾಕಿದ್ದೀರಿ. ಇವತ್ತು ಬೇಕಾಗಿದ್ದು ಜ್ಞಾನದ ವ್ಯವಸ್ಥೆಯಲ್ಲಿ ನೀವಿದ್ದೀರಿ, ಬೆಂಗಳೂರು ಆಸ್ತಿಗಳ ವಿಚಾರದಲ್ಲಿ ನೀವಿದ್ದೀರಿ. ಇನ್ನೊಂದು ನಿಮಗೆ ಬೇಕಾಗಿರೋದು ಹೆಲ್ತ್ ಮಾತ್ರ. ಆ ಹೆಲ್ತ್ ಕೊಡುವಂಥ ವ್ಯವಸ್ಥೆಗೆ ಖಂಡಿತ ತಾವು ಮನಸ್ಸು ಮಾಡಿದರೆ ಇದು ಆಗುತ್ತೆ. ಯಾಕಂದರೆ ಈ ಪುಣ್ಯ ಸ್ಥಳ ಇದು. ಇವತ್ತು ಸುಬ್ರಾಯ ಪೈಗಳ ಈ ಒಂದು ಫೌಂಡರ್ಸ್ ಡೇಯ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ನಿಂತು ಹೇಳ್ತಾ ಇದ್ದೀನಿ, ಖಂಡಿತ ನೀವು ಪೂಜ್ಯನೀಯರು ಮುಂದೆ ಬರುವಂಥ ದಿವಸಗಳಲ್ಲಿ. ಯಾಕೆಂದರೆ ನಮಗೆ ಬೇಕಾಗಿದ್ದು ಬ್ರಿಟಿಷರ ಕಾಲದಿಂದಲೂ ನಮಗೆ ಕೊಟ್ಟಿರೋದು ಹೆಲ್ತ್ ಆ್ಯಂಡ್ ಎಜುಕೇಷನ್ ಆ್ಯಂಡ್ ಬ್ಯಾಂಕಿಂಗ್. ಆ 3 ಕ್ಷೇತ್ರಗಳಲ್ಲಿ ತಾವು ಇದ್ದೀರಿ. ಒಂದು ಮಾತ್ರ ಸ್ವಲ್ಪ ಕಮ್ಮಿ ಆಗಿದೆ, ಅದು ನಿಮಗೆ ಈ ಮೂಲಕ ಇದೆ. ಯಾಕೆಂದರೆ ಆ ವೆಂಕಟೇಶ್ವರನ ನನಗೂ ಬರುವಾಗ ಯೋಚನೆ ಆಯಿತು, ದಯಾನಂದ ಪೈಗಳು ಇನ್ನೂ ಒಂದಿಷ್ಟು ಸಾಧನೆ ಮಾಡಲಿಕ್ಕಿದೆ. ಏಕೆಂದರೆ ದೇವರು ಎಲ್ರಿಗೂ ಕೊಡಲ್ಲ, ಅದು ಆ ಕೊಟ್ಟವರು ಖಂಡಿತ. ಯಾಕೆಂದರೆ ನಮ್ಮ ದೇವರುಗಳು ಹೇಗೆಂದರೆ ವರ ಕೊಡಲ್ಲ,
ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾರೆ. ಆ ಅವಕಾಶನ ಎಷ್ಟು ಕ್ಲೀನಾಗಿ ಜನ ಉಪಯೋಗಿಸ್ತಾರೋ ಅವನು ಪೂಜ್ಯನೇ ಆಗ್ತಾನೆ. ಇವತ್ತು ಯಾಕೆ ಅವರಿಗೆ ಮಾಲೆ ಹಾಕಿದ್ದೀವಿ ನಾವು ಸುಬ್ರಾಯ ಪೈಗಳಿಗೆ? ಎಷ್ಟು ಜನಕ್ಕೆ ಕೆಲಸ ಕೊಟ್ಟರು, ಎಷ್ಟು ಜನಕ್ಕೆ ಶಿಕ್ಷಣ ಕೊಟ್ಟರು. ಇದು ದಾರ್ಶನಿಕತೆ. ಖಂಡಿತ ಈ ಒಂದು ಯೋಗ ನಮ್ಮ ದಯಾನಂದ ಪೈಗಳಿ ದಂಪತಿಗಳಿಗೆ ಬರಲಿ ಅಂತ ನಾನು ಹಾರೈಸ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಖಂಡಿತ ನಿಮ್ಮೆಲ್ಲರನ್ನು ನೋಡುವಂಥ ಭಾಗ್ಯ ನನಗಾಯಿತು. ಇದಕ್ಕೆ ನನಗೆ ಬ್ರಿಡ್ಜ್ ಸೇತುವೆ ನಮ್ಮ ಸೋನಾ ಕ್ಯಾಟರ್ಸ್ ಗಣೇಶ್ ನಾಯಕ್ ಅವ್ರನ್ನೂ ಈ ಸಂದರ್ಭದಲ್ಲಿ ನಾನು ನೆಲೆಸ್ತಾ ಇದ್ದೀನಿ. ನಿಮಗೂ ಗಣೇಶ್ ನಾಯಕರೇ, ಈಗೆಲ್ಲ ಸಮಾಜದ ಜೊತೆ ಬೆರೆತು ನೀವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀರಿ. ನಾನು ನಿಮಗೂ ಹಾರೈಸ್ತೀನಿ. ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಹಾಗೆ ನಿಮ್ಮ ವ್ಯಾಪಾರ ದಿನ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾ, ವೇದಿಕೆಗೆ ಮತ್ತೊಮ್ಮೆ ವಂದಿಸ್ತಾ, ದೊಡ್ಡ ದಾರ್ಶನಿಕ ಸುಬ್ರಾಯ ಪೈಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ಅವಕಾಶಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.